ಚಿನ್ನರಲೋಕ ಮೋಕ್ಯದ ಕಲಾವಿದರೆ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ನೇತೃತ್ವದಲ್ಲಿ ಕೃಷಿ ಉತ್ಸವ ಕರಾವಳಿ ಕಲೋತ್ಸವ 2021 ಉದ್ಘಾಟನೆ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಮೈದಾನದ ಅಬ್ದುಲ್ ಕಲಾಂ ಕಲಾ ವೇದಿಕೆಯಲ್ಲಿ ನಡೆಯಿತು. ಬಿಸಿ ರೋಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಿಂದ ಹೊರಟ ಜಾನಪದ ದಿಬ್ಬಣದ ಮೆರವಣಿಗೆಯನ್ನ ಮೂಡಬಿದ್ರೆ ಆಳ್ವಾಸ್ ಸಮೂಹ ಸಂಸ್ಥೆಯ ಸಂಚಾಲಕ ಡಾಕ್ಟರ್ ಎಂ ಮೋಹನ್ ಆಳ್ವ ಉದ್ಘಾಟಿಸಿದರು. ಬಳಿಕ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೇದಿಕೆಯನ್ನ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ವಸ್ತು ಪ್ರದರ್ಶನ ಮಳಿಗೆಯನ್ನ ಮಾಜಿ ಸಚಿವ ಬಿ ರಮನಾಥ ರೈ ಉದ್ಘಾಟಿಸಿದ್ರು. ಕರಾವಳಿ ಕಲೋತ್ಸವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲಿಮ್ಕಾ ದಾಖಲೆಯ ಮುಂಬೈ ಕಲಾ ಜಗತ್ತು ಸಂಚಾಲಕ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ಅವರಿಗೆ ಕರಾವಳಿ ಕಲಾ ಸೌರಭ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಚಿನ್ನರಲೋಕ ಸಿನಿ ಕ್ರಿಯೇಷನ್ ಅವರ ಮೋಹನದಾಸ ಕೊಠಾರಿ ನಿರ್ಮಾಣದಲ್ಲಿ ಮೂಡಿಬಂದ ಐಸಿರಿ ಕನ್ನಡ ತುಳು ಆಲ್ಬಮ್ ಸಾಂಗ್ ಅನ್ನ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಣ್ಯರು ಭಾಗಿಯಾಗಿದ್ದರು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಇದರ ಕೃತಿಯ ನಿರ್ದೇಶನ ನಿರ್ಮಾಣ ಮೋಹನದಾಸ್ ಕೊಠಾರಿ ಪುತ್ತೂರು, ಛಾಯಾಗ್ರಹಣ ಅರುಣ್ ರೈ ಪುತ್ತೂರು, ಸಂಗೀತ ಭಾಸ್ಕರ್ ರಾವ್ ಬಿಸಿರೋಡು, ಸಂಕಲನ ಶಿವನ್ ಕ್ರಿಯೇಷನ್ಸ್ ಕುಂಬ್ಳೆ, ಪ್ರಚಾರ ಕಲೆ ಶಶಿ ಆಚಾರ್ ಕನ್ಯಾನ, ಗಾಯಕರು ಅನೀಶ್ ಕುಮಾರ್ ಎಂ, ಭಾಗ್ಯಶ್ರೀ ದೀಪಕ್ ಅನಂತಾಡಿ, ಟಿ.ಆರ್. ರಾವ್ ಕುಂಬ್ಳೆ, ಮೋಕ್ಷಿತ. ನಿರ್ಮಾಣ ನಿರ್ವಹಣೆ ಚಿನ್ನರಲೋಕ ಮೋಕ್ಯದ ಕಲಾವಿದರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ. ಸಹಕಾರ ಶ್ರೀ ಶಾರದಾ ಕೃಷಿ ಉತ್ಸವ ಕರಾವಳಿ ಕಲೋತ್ಸವ 2021 ಈ ಸಂದರ್ಭದಲ್ಲಿ ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಂಗಭೂಮಿಯ ಧೀಶಕ್ತಿ ಲಿಮ್ಕಾ ದಾಖಲೆಯ ನಟ ಶಿರೋಮಣಿ ಕಲಾ ಜಗತ್ತಿನ